ಸಂದೇಶ ನೀಡ್ತಾ ಇದ್ದಾರೆ. ಒಂದನೇ ಫಾದರ್ ಅನಿಲ್ ಡಿಸೋಜಾ, ನಿರ್ದೇಶಕರು ಸೈಂಟ್ ಆಂಟೋನಿ ಆಶ್ರಮ ಮಂಗಳೂರು. ಜನಾಬ್ ಅಬ್ದುಲ್ ಖಾದರ್ ಕೊಕ್ಕಿಲ್ಲ, ಸಂಪಾದಕರು ಸನ್ಮಾರ್ಗ ವಾರಪತ್ರಿಕೆ. ಹಾಗೂ ಶ್ರೀ ಸದಾಶಿವ ಆಳ್ವ ತಲಪಾಡಿ, ಖ್ಯಾತ ಅಕ್ಷಗನ ಅರ್ಥಧಾರಿ. ಹಾಗೂ ಈ ವೇದಿಕೆಯಲ್ಲಿ ಗೌರವ ಉಪಸ್ಥಿತರಾಗಿದ್ದಾರೆ ಶ್ರೀ ಸದಾನಂದ ಬಂಗೇರ, ನಮ್ಮ ಗೌರವ ಅಧ್ಯಕ್ಷರು ಸದ್ಭಾವನಾ ವೇದಿಕೆ ಉಳ್ಳಾಲ. ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಅಧ್ಯಕ್ಷರು ಕರ್ನಾಟಕ ಅಲೆಮಾರಿ ಮತ್ತು ಅಲೆಮಾರಿ ನಿಗಮದ ನಿಯಮಿತರು. ಶ್ರೀ ಕೃಷ್ಣಗಟ್ಟಿ, ಮಾಜಿ ಜಿಲ್ಲಾ ಧಾರ್ಮಿಕ ಸದಸ್ಯರು. ಹಾಗೂ ಜನಾಬ್ ಇಸ್ಮಾಯಿಲ್, ಇವರೆಲ್ಲ ಈ ವೇದಿಕೆಗೆ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮಾನ್ ಪ್ರಸಾದ್ ಅವರು ಕರೆದುಕೊಂಡು ಬರಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಗೌರವ ಉಪಸ್ಥಿತರಾಗಿದ್ದಾರೆ ಶ್ರೀ ಸದಾನಂದ ಬಂಗೇರ, ನಮ್ಮ ಗೌರವ ಅಧ್ಯಕ್ಷರು ಸದ್ಭಾವನಾ ವೇದಿಕೆ ಉಳ್ಳಾಲ. ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಅಧ್ಯಕ್ಷರು ಕರ್ನಾಟಕ ಅಲೆಮಾರಿ ಮತ್ತು ಅಲೆಮಾರಿ ನಿಗಮದ ನಿಯಮಿತರು. ಶ್ರೀ ಕೃಷ್ಣಗಟ್ಟಿ, ಮಾಜಿ ಜಿಲ್ಲಾ ಧಾರ್ಮಿಕ ಸದಸ್ಯರು. ಹಾಗೂ ಜನಾಬ್ ಇಸ್ಮಾಯಿಲ್, ಇವರೆಲ್ಲ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭಿಸೋಣ. ಈ ಶುಭ ಸಂಜೆಯಲ್ಲಿ ಒಂದು ಅತ್ಯುತ್ತಮ ಪ್ರಾರ್ಥನಾ ಗೀತೆ ಇದೆ. ದಯಮಾಡಿ ಎಲ್ಲರೂ ನಿತ್ಯ ಎದ್ದುಕೊಳ್ಳುವುದು. ಪ್ರಾರ್ಥನಾ ಗೀತೆಯನ್ನು ಕೇಳಿ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ನೀನೊಡೆಯನು ದೇವಾ, ನೀನು ಮಹಾಮಹಿಮನು. ಭೂಮಿ ಆಕಾಶಗಳ ಸೃಷ್ಟಿಸಿದವನು. ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೊಡೆಯನು ದೇವಾ, ನೀನು ಪಾಲಕನು. ಪ್ರಾರ್ಥನಾ ಗೀತೆಯನ್ನು ಕೇಳಿ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ನೀನು ಮಹಾಮಹಿಮನು. ಭೂಮಿ ಆಕಾಶಗಳ ಸೃಷ್ಟಿಸಿದವನು. ಸಕಲ ಸ್ತುತಿಗಳು ನೀನೊಡೆಯನು ನಿನಗೆ ಮಾತ್ರ ಮೀಸಲು. ನೀನು ಮಹಾಮಹಿಮನು. ಭೂಮಿ ಆಕಾಶಗಳ ಸೃಷ್ಟಿಸಿದವನು. ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೊಡೆಯನು ದೇವಾ, ನೀನು ಪಾಲಕನು. ಪ್ರಾರ್ಥನಾ ಗೀತೆಯನ್ನು ಕೇಳಿ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ನೀನು ಮಹಾಮಹಿಮನು. ಭೂಮಿ ಆಕಾಶಗಳ ಸೃಷ್ಟಿಸಿದವನು. ಸಕಲ ಸ್ತುತಿಗಳು ನೀನೊಡೆಯನು ನಿನಗೆ ಮಾತ್ರ ಮೀಸಲು. ನೀನು ಮಹಾಮಹಿಮನು. ಭೂಮಿ ಆಕಾಶಗಳ ಸೃಷ್ಟಿಸಿದವನು. ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೊಡೆಯನು ದೇವಾ, ನೀನು ಪಾಲಕನು. ಪ್ರಾರ್ಥನಾ ಗೀತೆಯನ್ನು ಕೇಳಿ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ನೀನು ಮಹಾಮಹಿಮನು. ಭೂಮಿ ಆಕಾಶಗಳ ಸೃಷ್ಟಿಸಿದವನು. ಸಕಲ ಸ್ತುತಿಗಳು ನೀನೊಡೆಯನು ನಿನಗೆ ಮಾತ್ರ ಮೀಸಲು. ನೀನು ಮಹಾಮಹಿಮನು. ಆಕಾಶಗಳ ಸೃಷ್ಟಿಸಿದವನು. ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೊಡೆಯನು ದೇವಾ, ನೀನು ಪಾಲಕನೇ. ಪ್ರಾರ್ಥನಾ ಗೀತೆಯನ್ನು ಕೇಳಿ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ನೀನು ಮಹಾಮಹಿಮನು. ಭೂಮಿ ಆಕಾಶಗಳ ಸೃಷ್ಟಿ
ಪ್ರಾಣಿಗಳ ಸೃಷ್ಟಿಸಿದವನು ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ನೀನೊಡೆಯಲು ದೇವ ನೀನು ಪಾಲನೆ ನೀನು ಪ್ರಾರ್ಥನಾ ಗೀತೆಯನ್ನು ಹೇಳಿ ಈ ಕಾರ್ಯಕ್ರಮವನ್ನು